ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ಯಾರು? ಆಗ್ಲಿಲ್ವಾ? ಇಲ್ಲ. ಮಹಾನ್ ವ್ಯಕ್ತಿ ನಾನು. ಶ್ರೀ 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 ಹರಿಯೂರು ಜಿಲ್ಲೆ ಹಿರಿಯೂರು ತಾಲೂಕು ಸುರ್ಕೋಲು ಸಂಸ್ಥಾನದ ಅರ್ಥವರ್ಯದ ಅರ್ಧನಾರೀಶ್ವರ ಪೀಠಾಧೀಶ್ವರ ಅನರ್ಥೇಶ್ವರ ಶ್ರೀ ಶ್ರೀ ಪಾನ್ಪರಕ್ಕ ವಿಮಾನಾನಂದ ಗುರುಕಾನಂದ ಸ್ವಾಮಿ. ನೀವೆಲ್ವಾ? ಹೌದೌದು. ನಾನೇನು ಸಾಮಾನ್ಯದವನೆಂದು ಭಾವಿಸಬೇಡಿ, ಮಹಾಸಿದ್ಧಿ ಪುರುಷ ನಾನು. ಹೌದು. ನಿಮ್ಗೆ ಗೊತ್ತುಂಟಾ ಸಿದ್ಧಿ ಅಂತ ಹೇಳಿದ್ರೆ ಏನಂತೇಳಿ? ಏನು ಸಿದ್ಧಿ ಅಂತ ಹೇಳಿದ್ರೆ ಉದ್ದಿನ ದೋಸೆ ತಿಂದಾಗ ಅಲ್ಲ. ಅದು ಸಿದ್ಧಿ ಮಾಡಬೇಕಾದ್ರೆ ಸಪ್ತ ಸಾಗರದಲ್ಲಿ ಸ್ನಾನಾದಿಗಳನ್ನು ಪೂರೈಸಬೇಕು. ಸಪ್ತ ಸಾಗರ ಯಾವುದು ಗೊತ್ತುಂಟಾ? 7 ಸಮುದ್ರ ಅಲ್ವೇ? ಹಾಗಲ್ಲ. ಲವಣ, ಇಕ್ಷು, ಸುರ, ಸರ್ಪಿ, ದದಿ, ಕ್ಷೀರ, ಶುದ್ಧ ಜಲ, ಈ ಸಪ್ತಸಾಗರಲ್ಲಿ ಸ್ನಾನವನ್ನು ಪೂರೈಸಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ ನಿಷ್ಠಾಂಗವನ್ನು ಬಲಿದು ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗಾರ್ಗೇಯ, ಗೌಶಮ, ಕಾಶ್ಯಪ, ಪರಾಶರ, ಪತಂಜಲಿ ಮೊದಲಾದಂತಹ ಅನೇಕ ಮಹಾನ್ ಮುನಿಗಳು ಬರೆದಂತಹ ಗ್ರಂಥವನ್ನು ಪಠಿಸಿ ಅದರಲ್ಲಿರುವಂತಹ 64 ವಿದ್ಯೆಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ನಾನು ಅಷ್ಟೇ ಅಲ್ಲ, ಮಾಯಾವಿದ್ಯೆಗಳನ್ನು ಸಂಗ್ರಹ ಮಾಡಿದ್ದೇನೆ. ನಾನು ಮಾಯಾವಿದ್ಯೆ ಅಂತ ಹೇಳಿದ್ರೆ ಸುಲಭ ಅಂತ ಭಾವಿಸಬೇಡಿ. ಶವಾಸನ ಸಿದ್ಧಿಯನ್ನು ನಾನು ಮಾಡಿದ್ದೇನೆ. ಶವಾಸನ ಸಿದ್ಧಿ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಉದ್ದಿನ ದೋಸೆ ತಿಂದ ಅಲ್ಲ, ಸಮುದ್ರದಲ್ಲಿ ತೇಲುತ್ತಿರುವಂತಹ ಹೆಣದ ಮೇಲೆ ಕುಳಿತು ಶವಾಸನ ಸಿದ್ಧಿಯನ್ನು ಮಾಡಿದಂತ ಮಹಾಮೇಧಾವಿ ನಾನು. ಹೌದು. ಆದ್ದರಿಂದಲೇ ಬೇರೆ ಬೇರೆ ವಿದ್ಯೆಯನ್ನು ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಚರ್ಮಾಂಬರ ವಿದ್ಯೆ, ಆಮೇಲೆ ಪಾದುಕಾ ಪ್ರಧಾನ, ಆಮೇಲೆ ಗಣಿವಿದ್ಯೆ, ಧಾತು ವಿದ್ಯೆ, ಮಾಯಾವಿದ್ಯೆ, ಆಮೇಲೆ ಅನಿಮಾಯ ಅಷ್ಟಸಿದ್ಧಿಗಳನ್ನು ಬಲ್ಲಿದ್ದೆ ನಾನು. ಅದರಿಂದ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಗೊತ್ತುಂಟ? ವಶೀಕರಣ, ನವೀಕರಣ, ಪೀಠೋಪಕರಣ, ಯಂತ್ರೀಕರಣ, ಡಮರೀಕರಣ. ಮಾಡಿಸ್ತಿದ್ದೆ, ಈಗ ಅಭಯ ಇಲ್ಲಲ್ಲ, ಇಲ್ಲದ್ರೆ ಮಾಡಿಸ್ತಿದ್ದೆ ನಾನು ಡಮರೀಕರಣವನ್ನು. ಅದಲ್ಲ, ಬೇರೆ ಬೇರೆ ವಿದ್ಯಾಸಿದ್ಧಿಗಳನ್ನು ನಾನು ಬಲ್ಲಿದ್ದೇನೆ. ನೀವು ಅಭಯ ಕೊಟ್ರೆ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೀವು ಹಿಂದಿಂದಿರುವುದು ಪ್ರೇರಕ ಶಕ್ತಿ ಅಲ್ವೇ? ನಿಮ್ಮ ಪ್ರೇರಕ ಶಕ್ತಿ ಅಭಯವಾಣಿ ನನಗೆ ಬರೆದಿದ್ರೆ ಮುಂದೇನು ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಅಪಾರ ಸಿದ್ಧಿಯನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಆ ಸಂಪಾದನೆಯಿಂದ
ಅನೇಕ ದೇವಿಗಳನ್ನು ನಾನು ವರ್ಷಿಕೊಂಡಿದ್ದೇನೆ. ಹೌದೌದು, ಅನಿಮಲ ಸಿದ್ಧಿ, ಲಗಿಮಲ ಸಿದ್ಧಿ, ತ್ರಿಗಮ ಸಿದ್ಧಿ, ಮಹಿಮಾ ಸಿದ್ಧಿ, ಈಶ್ವತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಮುಕ್ತಿ ಸಿದ್ಧಿ, ಇಚ್ಛಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ ಸಿದ್ಧಿ, ಬ್ರಾಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ, ಸರ್ವ ಸಂಕ್ಷೋಭಿನಿ, ಸರ್ವವಿದ್ರಾವಣಿ, ಸರ್ವಾಕರ್ಷಣಿ, ಸರ್ವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಂಕುರಿ, ಸರ್ವಕೇತರಿ, ಸರ್ವಬೀಜಿ ಮೊದಲಾದ ಶಕ್ತಿ ದೇವತೆಗಳನ್ನು ಒಲಿಸಿಕೊಂಡು ಅಪಾರ ಆಯುಧಗಳನ್ನು ನಾನು ಪಡೆದಿದ್ದೇನೆ. ತ್ರಿಕುಂಡಿ ಯಾವುದು? ಬೆಂಡಿ ಅಲ್ಲ, ತ್ರಿಕುಂಡಿ, ತ್ರಿಶೂಲ, ಪಾಶ, ಪ್ರಾಶ, ಮುದ್ಗರ ಮೊದಲಾದಂತಹ ಶಕ್ತಿ ದೇವತೆಗಳನ್ನು ಆರಾಧಿಸಿ ಪಡೆದಂತಹ ಆಯುಧ ನಾನು. ಈ ಆಯುಧವನ್ನು ಹಿಡಿಕೊಂಡು ಅಲಕಾವತಿ, ಗಂಗಾವತಿ, ಮಾಯಾವತಿ, ಮಮತಾ ಮಾಯಾವತಿಯನ್ನು ಭೇಟಿಯಾಗಿ ಇಲ್ಲಿ ಬಂದಿದ್ದೇನೆ. ಪ್ರಶಾಂತವಾದಂತಹ ವಾತಾವರಣ, ಶ್ರೀ ಶ್ರೀ ಈಶ್ವರನೇ ನೆಲೆ ನಿಂತಹ ಈ ಕ್ಷೇತ್ರದಲ್ಲಿ ಇಲ್ಲಿ ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡುವಾಗ ಯಾರೋ ಒಬ್ಬ ಬರ್ತಾ ಇದ್ದಾನಲ್ಲ, ಮಾಡ್ತೇನೆ ಅವರನ್ನು. ಬಣ್ಣದ ಕುದುರೆ, ಹಳದಿ ಬಾಲದ ಕುದುರೆ, ಬಿಳಿಯ ಬಣ್ಣದ ಕುದುರೆ, ಹಳದಿ ಬಾಲದ ಕುದುರೆ. ಯಾರು ನೀನು? ಎಲ್ಲಿಂದ ಬಂದವ? ನನ್ನಂತ ಮಹಾನ್ ವ್ಯಕ್ತಿಗಳ ಎದುರು ಇರುವಾಗ ಈ ರೀತಿ ಯಾವುದನ್ನು ಗೋಚರಿಸದೆ ನೇರವಾಗಿ ನನ್ನನ್ನು ದಾಟಿ ಹೋಗುವುದಕ್ಕೆ ಪ್ರಯತ್ನಿಸ್ತಿದೆಯಲ್ಲ, ಯಾರು ನೀನು ಪರಪ್ಪಾಯಿ? ಒಡೆಯನ ಕುದುರೆಯ ಕಾವಲುಗಾರನು ಬಡಮುನಿ ಸರಿ ನೀ ಆಚ ಕಡೆ, ಬಡಮುನಿ ಸರಿ ನೀ ಆಚ ಕಡೆ ಸರಿ. ಒಡೆಯನ ಕುದುರೆಯ ಕಾವಲುಗಾರನು ಬಡಮುನಿ ಸರಿ ನೀ ಆಚ ಕಡೆ, ಬಡಮುನಿ ಸರಿ ನೀ ಆಚ ಕಡೆ, ಸರಿ ನೀ ಆಚ ಕಡೆ. ದೃಢನಂದದಿ ವೇಷವ ತೊಡಲೀತರ, ದೃಢನಂದದಿ ವೇಷವ ತೊಡಲೀತರ, ನಡೆಯದು ನಿರ್ಣಯಕ ಪಟಗಳು. ಒಡೆಯನ ಕುದುರೆಯ ಕಾವಲುಗಾರನು ಬಡಮುನಿ ಸರಿ ನೀ ಆಚಗಡೆ ಸರಿ, ಬಡಮುನಿ ಸರಿ ನೀ ಆಚಗಡೆ. ಯಾರು ನೀನು ಬಡಪ್ಪಾಯಿ? ತದೇಕ ಚಿತ್ತದಿಂದ ನನ್ನನ್ನೇ ನೋಡುತ್ತಿರುವೆ ಅಲ್ಲ? ವಿಚಿತ್ರವಾದಂತ ವ್ಯಕ್ತಿ. ಆದರೂ ಸತ್ಯ. ಸತ್ಯ. ನಾನೇ ಆದಂತ ಬೇಕಲ್ವ? ಹೌದು. ಇದು ಕುದುರೆ. ಈ ಕುದುರೆಯನ್ನು ಕಾಪಾಡುವ ನಾನು, ನೋಡಿಕೊಳ್ಳುವ ನಾನು. ಅಲ್ಲ, ನಾನು ಬರುವ ದಾರಿಯಾಗಿ ಅಡ್ಡ ನಿಂತಿದ್ಯಲ್ಲ, ನೇರವಾಗಿ ಅತ್ತ ಕಡೆ ನಡೆ ಹೋಗಲಿಲ್ಲ. ಕುದುರೆ ಕಾಯುವವರೇ, ಕುದುರೆಯ ಕಾಗಿನ ಬಡಲಿನ ಗೀತರ ಮದವನ್ನು ಕುರಿತಿದ ಬಗೆಯೇನು, ಮದವನ್ನು ಕುರಿತಿದ ಬಗೆಯೇನು. ಕುದುರೆಯ ಕಾಗಿನ ಬಟಲಿನ ಗೀತರ, ಕುದುರೆಯ ಕಾಗಿನ ಬಟಲಿನ ಗೀತರ ಮದವ ಕುರಿತಿದ ಬಗೆಯೇನು, ಮದವನ್ ಕುರಿತಿದ ಬಗೆಯೇನು, ಬಗೆಯೇನು. ವಿಧ ವಿಧ ಮಾಯಾ ಮೋಡಿಯ ಮಾಡುವೆ, ವಿಧ ವಿಧ ಮಾಯಾ ಮೋಡಿಯ ಮೋಡಿಯ ಕೋಡಿ ಅಲ್ವಾ? ಮೋಡಿ ಮೋಡಿ, ಇದು ಕೋಡಿ. ಮಾಯವ ಮಾಡುವೆ, ಚಮತ್ಕಾರ. ವಿಧ ವಿಧ ಮಾಯಾ ಮೋಡಿಯ ಮಾಡುವೆ, ಮರುವೆಯ ಗಿಲ್ಡತಿ ನಿಲಗಿಲ್ಲ, ಕುದುರೆಯ ಕಾಗಿನ ಬಡಲಿನ ಗೀತರ ಮನವನ್ ಕುರಿತಿದ ಬಗೆಯೇನು, ಮನವನ್ ಕುರಿತಿದ ಬಗೆಯೇನು, ಬಗೆಯೇನು. ಎಲ್ಲ ಬಡಪಾಯಿ ನರಮನುಷ್ಯನೇ,
ನಾನು ನರ ಮನುಷ್ಯ, ಹೌದು. ನೀನು ಪ್ರೇತ ಮನುಷ್ಯ. ಅಲ್ಲ, ಅದರಲ್ಲಿ ವಿಚಿತ್ರವಾದ ಸ್ವಭಾವವುಳ್ಳ ವ್ಯಕ್ತಿ ನಾನು. ದೂರದಿಂದಲೇ ನಿನ್ನನ್ನು ಕಂಡಾಗ ನಾನು ಯಾರು ಯಾರು ಅಂತೇಳಿ ವಿಚಿತ್ರಗೊಂಡಿ. ಆದ್ರೆ ನಂತ ಮಹಾನ್ ವ್ಯಕ್ತಿಗಳು ಬರುವಾಗ ಕುದುರೆ ಕಾಯುವವ ನೀನೇ ಈ ರೀತಿ ಸೊಕ್ಕುತ್ತಾ ಹೋದ್ರೆ ಇನ್ನು ನನ್ನಂತವರೆಷ್ಟು ಸೊಕ್ಕಬೇಕು. ನೀನು ಭಯಂಕರ ವ್ಯಕ್ತಿಯ. ಹೌದು. ಎಂತದುಂಟು? ಮಾಯ, ಮಾರಣ, ಕೃತಿಮ, ಭಯ ಇದನ್ನೆಲ್ಲ ನಾನು ಮಾಡಬಲ್ಲೆ. ನಾನು ಬರುವಾಗಲೇ ಉಲ್ಕಾಪಾತ ಆಗ್ತಾ ಉಂಟು. ಹೌದು. ನಾನು ಬರುವ ವೇಗದಿಂದ ಕೆಂಡದ ಮಳೆ ಬಂತು. ಕೆಂಡದ ಮಳೆ ಬಂತು. ಬಿರುಗಾಳಿ ಬರ್ತಾ ಉಂಟು. ಸುಂಟರ ಗಾಳಿ. ಆನೆಗಳು ಗೀಳಿಡುತ್ತಿವೆ, ಹಲ್ಲಿಗಳು ಲೊಚಗುಟ್ಟುತ್ತಾ ಇದೆ, ಕುದುರೆ ಕೆನೆಯುತ್ತಾ ಇದೆ, ನರಿ ಉಳುಡುತ್ತಾ ಇದೆ. ಹಾಗಾದ್ರೆ ಹೀಗಾಗುವುದಕ್ಕೆ ಕಾರಣ ಏನು? ನನ್ನ ಬರೋಣದಿಂದಲೇ. ನಿನ್ನ ಕಾರಣಿಕವ. ಹೌದು. ಅಷ್ಟೇ ಅಲ್ಲ, ಅನೇಕ ಸಿದ್ಧಿಯನ್ನು ಮಾಡಿದಂತ ನಾನು ಕ್ಷಣ ಮಾತ್ರದಲ್ಲಿ ನಿನ್ನ ಭವಿಷ್ಯವನ್ನು ಹೇಳಬಲ್ಲೆ, ಭವಿಷ್ಯವನ್ನು ನಿರ್ಣಯಿಸಬಲ್ಲೆ. ಹೌದಾ? ಹೌದು. ನನ್ನ ಭವಿಷ್ಯ ನೋಡು, ಸ್ವಲ್ಪ ಹೇಳುವ. ನಿನ್ನ ಇಡೀ ಮುಖ ನೋಡುವಾಗ ನೀನು ಒಂದೊಂದ್ಸಲ ಕೂರ್ತಿ, ಒಂದೊಂದ್ಸಲ ಬಹಳ ಎಚ್ಚರದಲ್ಲೇ ಇರ್ತಿ. ಯಾವುದೊಂದು ನಿಗೂಢವಾದಂತಹ ಜಾಡ್ಯ ನಿನ್ನನ್ನು ಆವರಿಸಿಕೊಂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹೌದೌದು. ನಿಜವಾಗಿ ನಿನ್ನ ಭವಿಷ್ಯದಲ್ಲಿ ನಿನಗೆ 6 ಮಕ್ಕಳಾಗುವ ಯೋಗ ಇತ್ತು. ಹೌದಾ? ನನಗೆ 2 ಉಂಟು. 2, 4 ಬೇರೆ ಎಲ್ಲೋ ಹೋಗಿದೆ. ಇಲ್ಲ, ನಾನು ಬೇರೆ ಹೋಗ್ಲಿಲ್ಲ ಅಂತ ನೀನು ಹೇಳುದು ವಿನಃ ಅದು ಏನೋ ಆಗಿದೆ. ಏನೋ ಆಗ್ಲಿಲ್ಲ. ಇರ್ಲಿ, ಹಾಗಾದ್ರೆ ಇನ್ನಾಗುವ ನಿನಗೆ ಲಕ್ಷಣವೂ ಇಲ್ಲ. ಹೌದಾ? ಹೌದು. ನಿನಗೆ ನರದೌರ್ಬಲ್ಯ ಇದೆ, ನರದೌರ್ಬಲ್ಯ ಇದೆ. ಅದು ಬೇಡ. ನನಗೆ ದೌರ್ಬಲ್ಯ ಎಂತದಿಲ್ಲ. ಅದೇ ನರದೌರ್ಬಲ್ಯ ಇರದಲ್ಲೇ ಯಾವುದು ಬೇಕಂತ ಆಗುದಿಲ್ಲ, ಬೇಡಂತಲೇ ಆಗುದು. ಅಷ್ಟೇ ಅಲ್ಲ, ಇಡೀ ನೀನು ಕುದುರೆ ಪಾಲಕನಾಗಿರಬೇಕಾದವನಲ್ಲ ನೀನು. ನೀನು ಪೃಥ್ವಿ ಪಾಲಕನಾಗಬೇಕಾದವ. ನಿನ್ನ ಹಣೆಯಲ್ಲಿ ಬ್ರಹ್ಮದೇವರು ಹಾಗೆ ಬರೀಲಿಕ್ಕೆ ಯೋಚನೆ ಮಾಡಿದ್ರು. ಹೌದಾ? ಹೌದು. ಅರಸನಾಗಬೇಕಾ? ಮತ್ತೇನು? ಕುದುರೆ ಪಾಲಕನಾಗಿದ್ದಿ, ಅಶ್ವಪಾಲಕನಾಗಿದ್ದಿ ನೀನು. ನಿನ್ನ ಅಪ್ಪ ಮಾಡಿದ ಸಾಲದಿಂದಲೇ ಅದನ್ನು ತೀರಿಸಲಿಕ್ಕಾಗದೆ ಆ ಸಾಲ ಬಾಧೆ, ಋಣಬಾಧೆ, ಪಿತೃಋಣ ನಿನ್ನನ್ನು ಕಾಡುತ್ತಾ ಉಂಟು. ಹೌದಾ? ಅಪ್ಪ ಸಾಲ ಮಾಡಿ ಸತ್ತದ್ದು ಇರ್ಬಹುದು. ಅದರಲ್ಲಿಯೂ ನಿನ್ನ ಅಪ್ಪ ಸಾಯುವಾಗ ಪಿಂಡ ಪ್ರದಾನ ಮಾಡ್ಲಿಕ್ಕೆ ನೀನು ಇಲ್ವೇ ಇಲ್ಲ. ನಿನಗೆ ತಿರುಗಾಟವೇ ಮುಖ್ಯವಾಯಿತು. ಮನೆಯಲ್ಲಿ ಅಪ್ಪಮ್ಮನ ಲೆಕ್ಕ ಇಲ್ಲದೆ ಹೋದೆ. ಹಾಗಾಗಿ ಆ ಋಣಬಾಧೆ ವಾದಿಸ್ತಾ ಉಂಟು. ಸತತವಾಗಿ ನಿನ್ನಪ್ಪ ಪ್ರೇತ ಬಾಧೆಯಾಗಿ ಪ್ರೇತ ರೂಪದಿಂದ ನಿನಗೆ ಬಾಧಿಸಲಿಕ್ಕೆ ಬೇಕಾಗಿ ಚಿತ್ತಾಡ್ತಲೇ ಇದ್ದಾನೆ. ಹಾಗಾಗಿ ನೀನು ಬದುಕಿನಲ್ಲಿ ಏಳಿಗೆ ಆಗುದಿಲ್ಲ. ನೋಡು, ಒಂದು ಅದು ನಿನ್ನ ಚಿಕ್ಕಪ್ಪನ ಪ್ರೇತ, ಅದು ನೀನು ಚಿಕ್ಕಪ್ಪನ ಚಿಕ್ಕಲಪ್ಪಯ್ಯ. ನನ್ನ ಅಪ್ಪ ಸತ್ತಿದ್ದಾರೆ. ಸಾಕ್ಷಿ ಏನು? ನಿನ್ನಪ್ಪನನ್ನು ತೋರಿಸ್ಬೇಕ ನಾನು. ನಿನ್ನಪ್ಪನ ಪ್ರೇತಾತ್ಮವನ್ನು ತೋರಿಸಿರಿ, ನೀನು ಅದನ್ನು ನಂಬುತ್ತೀಯಾ? ನಿನ್ನಪ್ಪ ಈಗ ನೇತಾಡ್ತಾ ಇದ್ದಾರೆ. ಎಲ್ಲಿ? ನಿಮ್ಮ ಮನೆ ಮುಂದೆ ಅಮಟೆ ಮರ ಉಂಟಾ? ಹೌದು. ಅಮಟೆ ಮರದಲ್ಲಿ ಬೆಳಿಗ್ಗೆ ಒಂದು ಕಂಬಳಿ ಹುಳ ನೇಡ್ತಾ ಉಂಟಾ? ಹೌದೌದೌದೌದು. ಅದೇ ನಿನ್ನಪ್ಪ. ಹೌದಾ? ಆ ಕಂಬಳಿ ಹುಳ ಆಗಿದ್ದ ನನ್ನ ಅಪ್ಪನನ್ನು ತೋರಿಸು. ಯಾರು ಸಾಲ ಬಾಧೆ ಇಟ್ಟುಕೊಂಡು ಸಾಲ ಬಾಧೆಯಲ್ಲಿ ನರಳಿ ನರಳಿ ಸಾಯ್ತಾರೋ ಅವರು ಮತ್ತೊಬ್ಬರ ಮನೆ ಅಮಟೆ ಮರದಲ್ಲಿ ಕಂಬಳಿ ಹುಳವಾಗಿ ನೇತಾಡ್ತಾ ಇರೋದು. ಹೌದಾ? ಹೌದು. ಆ ಕಂಬಳಿ ತೋರಿಸು. ಜೈ ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮಾಲೀಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಪ್ರಭರಾಂಬೆ. ಹಾಂ ಹೀಂ ರೂಂ ರಮ್ಮು ರಮ್ಮು. ಬಾಯಿ ಬಿಡ್ತಾನೆ ಮಂತ್ರದ ಬೀಜಾಕ್ಷರ. ಹಾಂ ಹೀಂ ರೂಂ ರಂ. ನಿನ್ನ ಅಪ್ಪ ಹೊಗೆ ರೂಪದಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲ ಅದು ಬೂದಿ. ಎಲ್ಲಿಂದ ಅಪ್ಪ? ಜೈ ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಮಹಾಲಕ್ಷ್ಮಿ, ಸಿಂಹಿಕಾ, ಕುಬ್ಜಿಕಾ, ಮಹಾದೇವಿ, ಮಹಾಂಕಾಳಿ, ಪಾರ್ವತಿ, ಸುಪ್ರಭಾ, ಭ್ರಮರಾಂಬೆ, ವಿದ್ಯಾವಾಸಿನಿ, ಯೋಗಿನಿ, ಹಿಮರೂಪಿಣಿ, ಮಾಣಿಕ್ಯದೇವಿ. ಆಗಚ್ಚ ಆಗಚ್ಚ ಆಗಚ್ಚ. ಅಶ್ವಪಾಲಕ ಪಿತ್ರ ಪ್ರೇತ ಆಗಚ್ಚ. ಅಶ್ವಪಾಲ ಪಿತ್ರ ಪ್ರೇತ ಆಗಚ್ಚ. ಇಲ್ಲ, ಬರಲಿಲ್ಲ. ನಿನ್ನದು ಸುಳ್ಳಿ. ಜೈ ಭೀಮ್ ಸ್ಲಿಮ್ ಟೀಮ್ ಸ್ಲಿಮ್ ಗಿಳಿಗಿಳಿಗಿಟ್ಟಿ ಗಿಳಿಗಿಳಿಗಿಟ್ಟಿ. ಹಾಂ ಪ್ಲೀಮ್ ಸ್ಕ್ಲಿಮ್. ಗಿಳಿಗಿಳಿಗಿದ್ದಲ್ಲ, ಗಿಚ್ಚಿ ಗಿಳಿಗಿಳಿ. ಅದು ಮಳೆಯ ಕಾರಣ ನಿಂತಿದೆ, ಅದೆಲ್ಲ ಬೇಡ ನಿನಗೆ. ಹೋಮ್ ಸ್ಲೀಮ್ ಕ್ಲೀಮ್ ಐಸ್ ಕ್ರೀಮ್ ಸ್ಲಿಮ್. ಐಸ್ ಕ್ರೀಮ್ ಬೇಡ, ಬೀಜಾಕ್ಷರ. ಸ್ಟೌ ಚಮ್ ಚಹ. ಸ್ಟೌ ಸ್ಟೌ
ಚಂ ಚಹ ಜೈ ಅಶ್ವಪಾಲಕ ಪ್ರೇತ ಆಗಚ್ಚ ಅಶ್ವಕಾಲಕ ಪ್ರೇತಲ ಅಶ್ವಪಾಲಕ ಪಿತಾ ಪ್ರೇತ ಆಗಚ್ಚ ತಟಸ್ಯ ತಟಸ್ಯ ತಟಸ್ಯ. ಇದು ನನ್ನ ಅಪ್ಪನ. ಹೌದು, ನನ್ನ ಅಪ್ಪ ಇಷ್ಟು ಗಿಡ್ಡ ಇರಲಿಲ್ಲ, ಮತ್ತೆ ಉದ್ದ ಇದ್ದ. ಹಾಗಾದ್ರೆ ಉದ್ದ ಇದ್ದಂತ ನಿನ್ನಪ್ಪನ ಪ್ರೇತ ಗಿಡ್ಡಾಗುವುದಕ್ಕೆ ಕಾರಣ ಉಂಟು. ಏನು? ಬಾಯಿಗೆ ನೀರಿಲ್ಲ, ಮೋಕ್ಷ ಸಿಗಲಿಲ್ಲ ಅಂತೇಳಿ ಅನೇಕ ಕ್ಷೇತ್ರಗಳಲ್ಲಿ ಅಳೆದು 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 ತಿರುಗಾಟ ಮಾಡಿ 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 ಇಷ್ಟು ಗಿಡ್ಡಾಗಿದ್ದು. ಊಟ ಅಲ್ಲಿಂಟು, ಊಟ ಇಲ್ಲಿಂಟು. ಊಟ ಊಟ. ಅಪ್ಪನ ಅಪ್ಪ ಈ ಪ್ರೇತಾತ್ಮವನ್ನು ನೀನು ಅಪ್ಪಿದ್ರೆ ಕ್ಷಣ ಮಾತ್ರದಲ್ಲಿ ನಿನ್ನ ಅಪ್ಪನಾಗೆ ನೀನು ಆಗಬಲ್ಲೆ. ಮನೆಯಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಗತಿ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಈ ಪ್ರೇತವನ್ನು ನಾನು ಉಚ್ಚಾಡಿಸ್ತೇನೆ. ಆಮೇಲೆ ಆ ಪ್ರೇತವನ್ನು ಅಲ್ಲಿ ಹಿಂದೆ ಕಳಿಸ್ತೇನೆ. ಅಲ್ಲಿ ಹೋಗಿ ಅಪ್ಪ ಮಕ್ಕಳು ಕೂತ್ಕೊಂಡು ಎಷ್ಟು ಬೇಕಾದ್ರೂ ಮಾತಾಡಿ. ಓ ಕ್ಲೇಮ್ ಸೇವ್ ಅಪ್ಪ ಮಕ್ಕಳ ಭೇಟಿ ಪ್ರಶಸ್ತವಾದಂತಹ ಕ್ಷೇತ್ರ ಅಲ್ಲಿ. ಈ ಕುದುರೆ ಯಾರ್ದು? ಅದು ನಮ್ಮ ದೊರೆಗಳದ್ದು. ಈ ಕುದುರೆ ದೊರೆಗಳದ. ಅಶ್ವಪಾಲಕನು ತಟಸ್ಥನಾಗಿ ಮಾಡಿದ್ದೇನೆ, ಮಂತ್ರ ಪ್ರಭಾವದಿಂದ ಈತನನ್ನು ಸ್ತಂಭೀಭೂತನಾಗಿ ಮಾಡಿದೆ. ಈ ಕುದುರೆಯನ್ನು ಮಾಯಾಶಕ್ತಿಯಿಂದ ಏನು ಹುಡುಕುದೇನು? ಎಲ್ಲಿ ಹೋದ ಮಂತ್ರ? ಎಲ್ಲಿ ಹೋದ? ಮಂತ್ರ ಆದಿ ಇಲ್ಲ, ನಮ್ಮ ಕುದುರೆ ಇಲ್ಲ. ಕುದುರೆ ಇಲ್ವಾ? ಇರುವಂತಹ ಸ್ಥಳ ಭದ್ರಾನಗರಕ್ಕೆ ಯಾರು ಅಂತ ಕೇಳಿದ್ದೀರಿ? ಯಮನಾಶ್ವರ ಎಂದು ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ, ಅನೇಕವಿದೆ. ಶರಣು ಶರಣು ಎಂಬ ದೊರೆಯೇ ಶರಣು ಶರಣು ಎಂಬ ದೊರೆಯೇ ಹೇಳುವುದಂತೆ ಪರಿಭವವಾಯ್ತು ನ ಹೇಳಲು ಬರಿಯೇ ಗಂಡುದ ನೊರೆಯುವೆ ಕುದುರೆಯ ಕೈ ವಚಗೊಂಡದು ಮಲ್ಲಿಸು ಪಂಡನೆಂದರದಿರು ಶರಣು ಶರಣು ಎಂಬ ದೊರೆಯೇ. ನಮ್ಮ ಕುದುರೆಯನ್ನು ನೋಡಿಕೊಳ್ಳುವ ನಾನು ಭದ್ರವಾದಂತಹ ಕಾವಲನ್ನು ಮಾಡಬೇಕು ಅಂತ ನಾವು ಆಜ್ಞಾಪಿಸಿದ್ದೇವೆ. ಹಾಗೆ ನಮ್ಮ ಕುದುರೆಯನ್ನು ನೀರು ಕುಡಿಯೋದಕ್ಕೆ ಅಂತ ಹೇಳಿ ಹೊಳೆ ಬದಿಗೆ ಕರ್ಕೊಂಡು ಹೋದ್ರೆ ಹಾಗೆ ಮಾಡಬಾರದು ಅಂತ ಹೇಳಿದ್ದಲ್ವಾ? ಓ. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಅಲ್ಲೇ ಆಗಬೇಕು ಅಂತ ಹೇಳಿದ್ದೇನೆ ಇಲ್ವಾ? ವಿದ್ಯಾರ್ಥಿಗೆ ಹೋಗುವಾಗ ಅದಕ್ಕೆ ಆ ಬಾಯಿ ಅರಿಕಾಯ್ತು. ಹ. ನೀರು ಕುಡಿತಾ ಇರುವಾಗ ಹ. ಎಲ್ಲಿಂದ ಅಂತ ಹೇಳಿಲ್ಲ, ಎಂದದ ಮನೆ ಇಂಥ ಪಾಠ
ಸಿಡಿಲು ಕೊಡುವು ಎಲ್ಲ ಬರ್ತಾ ಇತ್ತು. ಆ ಪ್ರದೇಶದಲ್ಲಿ ನಮ್ಮ ಪ್ರದೇಶದಲ್ಲಿ ಏನು ಆಗ್ಲೇ ಇಲ್ವಲ್ಲ ಹಾಗೆ. ನಿಮ್ಮಲ್ಲಿ ಆಗಲಿಲ್ಲ, ನಮ್ಮ ಕಡೆ ಆಗಿದೆ. ಹೌದಾ? ಏನು ಏನದು? ಒಂದು ನೋಟಲ್ಲಿ ಒಬ್ಬ ಮಂತ್ರವಾದಿ. ಓ, ಮಂತ್ರವಾದಿ. ನೀನು ನಿಜವಾಗಿಯೂ ಪ್ರತ್ಯಪಾಲಕನಾಗಬೇಕಾದವ. ನಿನ್ನ ಅಪ್ಪ ಸಾಲ ಮಾಡಿ ಸತ್ತದ್ರಿಂದ ನಿನಗೆ ಆ ಯೋಗ ಹೋಗಿದೆ. ಅಪ್ಪನನ್ನು ತೋರಿಸ್ತೇನೆ ಅಂತ ಒಂದು ಪತ್ರ ಬಿಸಾಡಿದ. ಶ್ವೇತವಂತು ನಿನ್ನಪ್ಪನತ್ತ ಅವ ಮಂತ್ರವಾದಿ. ಹಾಗೆ ಆಗ್ತದಂತೆ. ಅಷ್ಟು ಹೊತ್ತಿಗೆ ರಾಯರೇ ಮಾತಾಡ್ತಾ ಇದ್ದ ಹಾಗೆ ಒಂದು ಪತ್ರ ತೆಗೆದು ನನ್ನ ಮುಖಕ್ಕೆ ಎರಚಿದ. ಹೌದು. ಆಮೇಲೆ ಏನಾಯ್ತು? ನಾನಲ್ಲಿ ನಿಂತಲ್ಲೇ ಸ್ತಂಭೀಭೂತನಾಗಿ ಸ್ವಲ್ಪ ಹೊತ್ತಿನ ನಂತರ ನನಗೆ ಎಚ್ಚರಾಗುವಾಗ ನಮ್ಮ ಕುದುರೆಯನ್ನು ತಗೊಂಡು